దోస్తులు నమస్తే ಇತ್ತೆಗಳು NH17 ಆಫೀಸ್ ಬೈದ ನಿಕ್ಲೆ ದಾದ ಪ್ರಾಬ್ಲಮ್ ಉಂಡು ಆರ್ ಕರೆಕ್ಟ್ ಅದು ಬಂದ್ಪೇರು ಈ ರೋಡ್ದ ಬಗ್ಗೆ ದಾದ ಪ್ರಾಬ್ಲಮ್ ಉಂಡು ನಾ ಕರೆಕ್ಟ್ ಅದು ಬಂದ್ಪೇರು ಇಟ್ಕೊ ಸರ್ ಇವಾಗ ಏನಂದರೆ ಇವಾಗ ನಾವು 80 ರೂಪಾಯಿ ಟೋಲ್ ಕಟ್ಟಿ ಬಂದಿದ್ದೇವೆ ಇಲ್ಲಿ ಯಾವುದು ಸುರತ್ಕಲ್ಲಿಂದ ನಂತೂರಿಗೆ ಅಲ್ಲಲ್ಲ ನೀವು ವಿಡಿಯೋ ಎಲ್ಲ ಮಾಡ್ಬೋದು ಆಫೀಸರ್ ಅದೆಂತ ತೊಂದರೆ ಅದೆಂತ ನಿಮಗೆ ಅಂತ ತೊಂದರೆ ಈಗ ನಾವು 80 ರೂಪಾಯಿ ಟೋಲ್ ಕಟ್ಟಿ ಬಂದಿದ್ದೇವೆ ಆಲ್ಮೋಸ್ಟ್ ಇವಾಗ ಇಲ್ಲಿಂದ ಸುರತ್ಕಲ್ಲಿಂದ ನಂತೂರು ಕಂಪ್ಲೀಟ್ ರೋಡ್ ಹೋಗಿದೆ ನೋಡಿರ್ಬೋದು ಈಗ ರೋಡ್ ನೋಡಿದ್ದೀನಿ ನಾನು ಇವಾಗ ಈ ನಾವು 80 ರೂಪಾಯಿ ಟೋಲ್ ಏನಕ್ಕೆ ಪೇ ಮಾಡಬೇಕು ಸರ್? ಅಲ್ಲ ಇದು ಕರೆಕ್ಟ್ ಫಂಡ್ಸ್ ಇರಲಿಲ್ಲ ಏಜೆನ್ಸಿ ಅಪಾಯಿಂಟ್ ಮಾಡಲಿಲ್ಲ ಅದೇ ಫಂಡ್ಸ್ ಇಲ್ಲ ಇದೆ ನೀವು ಟೋಲ್ ತಗೊಳ್ಬಾರ್ದು ಸರ್ ಯಾಕಂದ್ರೆ ನಮಗೆ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಡಿಸಿಷನ್ ತಗೋಬೇಕು ನಾವು ಏನು ಮಾಡಲಿಕ್ಕೆ ಈಗ ಆಗಲ್ಲ ಮಟ್ಟದ ಅದು ಈಗ ಇನ್ಚಾರ್ಜ್ ನೀವು ಇಲ್ಲ ಇಲ್ಲ ಪ್ರೊಜೆಕ್ಟ್ ಡೈರೆಕ್ಟರ್ ಇಸ್ ಸೆಲ್ಫ್ ಇನ್ಚಾರ್ಜ್ ಬೇರೆಯವರು ಇದ್ದಾರೆ ಮೇಲಿದ್ದಾರೆ ನಮ್ಮ ಮೇಲಿದ್ದಾರೆ ನಿಮ್ಮ ಮೇಲಿದ್ದಾರೆ ಇವಾಗ ನೀವು ಅವರ ಮೇಲೆ ಫೋರ್ಸ್ ಮಾಡ್ಬೋದಲ್ಲ ಸರ್ ಇವಾಗ ಫೋರ್ಸ್ ಮಾಡಿ ಎಲ್ಲ ಮಾಡಾಗಿದೆ 2 ವರ್ಷದ ನಿಮಗೆ ಎಷ್ಟು ಬೇಡ ಬೇಕಾ ಇವಾಗ ತೊಂದರೆ ಇಲ್ಲ ಬೇಡ ನಮಗೆ ರೋಡ್ ಬೇಡ ಇವಾಗ ನೀವು ಅಲ್ಲಿ ಗುಂಡಿ ಆದ್ರೂ ಮುಚ್ಚಬೋದಲ್ಲ ಸರ್? ಗುಡ್ಡಿ ಮುಚ್ಚಲಿಕ್ಕೂ ಏಜೆನ್ಸಿ ಇಲ್ಲ ಅದಕ್ಕೂ ಟೆಂಡರ್ ಆಗಿದೆ ಟೆಂಡರ್ ಆಗಿ ನಾವು ಏಜೆನ್ಸಿ ಅಪಾಯಿಂಟ್ ಆಗಿ ಬರಬೇಕು ಬೆಂಗಳೂರು ಆಫೀಸಿಗೆ ಇಲ್ಲಿ ಯಾವುದೂ ಪವರ್ಸ್ ಇಲ್ಲ ಇಲ್ಲಿ ಪವರ್ ಇಲ್ಲ ಮಂಗಳೂರಲ್ಲಿ ಎಲ್ಲ ಬೆಂಗಳೂರಿಂದ ಬರಬೇಕು ಬೆಂಗಳೂರು ಮತ್ತು ಹಾಗಾದ್ರೆ ಅವರು ಬರುವ ತನಕ ನಾವು ಇಲ್ಲಿ ರೋಡ ಸಾಯ್ತಾನೆ ಇರಬೇಕು ಅಲ್ಲ ಅದನ್ನು ಅವರೇ ಡಿಸಿಷನ್ ತಗೋಬೇಕು ಅವ್ರ ಹೆಸರು ಸರ್ ಸ್ಯಾಮ್ಸನ್ ವಿಜಯಕುಮಾರ್ ಸ್ಯಾಮ್ಸನ್ ವಿಜಯಕುಮಾರ್ ಸ್ಯಾಮ್ಸಂಗ್ ವಿಜಯಕುಮಾರ್. ನಾನು ಹೇಳುದು ಇವಾಗ ನಾವು 80 ರೂಪಾಯಿ ಕೊಡ್ತೇವೆ ರೋಡ್ ಟ್ಯಾಕ್ಸ್ ಪೇ ಮಾಡ್ತೇವೆ ಪ್ಲಸ್ ನಮಗೆ ಬೆಳಿಗ್ಗೆಯಿಂದ ರಾತ್ರಿ 10 ಸಲ ನಾವು ಸುರತ್ಕಲ್ಲಿಂದ ನಂತೂರು ತನಕ ಇರ್ತೇವೆ. ಇವಾಗ ನಾವು ಈ 80 ರೂಪಾಯಿ ಕೊಟ್ಟು ನಾವು ಎಷ್ಟು ಸಲ ಅಂತ ಓಡಾಡ್ಬೋದು ಸರ್? ಈಗ ನೀವು ಇದಕ್ಕೆ ಅಲ್ಲ ಕರೆಕ್ಟ್ ಈಗ ಇಲ್ಲಿಗೆ ಪೊಲಿಟಿಷಿಯನ್ಸ್ ಬಂದು ನಿಮ್ಮದು ಕೇಳಲ್ಲ ಈ ರೋಡ್ನ ಬಗ್ಗೆ ಕೇಳ್ತಾರೆ ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ನಾವು ಪ್ರಪೋಸಲ್ ಕಳಿಸಿದ ಡೆಲ್ಲಿವರೆಗೂ ಹೋಗಿದ್ದೆಲ್ಲ ಗೊತ್ತಿದೆ ಬಟ್ ಅಲ್ಲಿಂದ ಸ್ಯಾಂಕ್ಷನ್ ಆಗೋದು ಆಗಲಿಲ್ಲ 1 ಇಯರ್ ಇಂದ ಏಜೆನ್ಸಿ ಇಲ್ಲ ಈಗ ಇಲ್ಲಿ ಫಂಡ್ ಇಲ್ಲ ಮಂಗಳೂರಲ್ಲಿ ಫಂಡ್ ಇಲ್ಲ ಬೆಂಗಳೂರಲ್ಲಿ ಫಂಡ್ ಇದೆ ಫಂಡ್ ಎಲ್ಲೂ ಇಲ್ಲ ಏಜೆನ್ಸಿ ಫಿಕ್ಸ್ ಮಾಡಿ ಕಳಿಸ್ತಾರೆ ಅದು ವರ್ಕ್ ಆಗ್ತಾ ಇರ್ತದೆ ಫಂಡ್ ಬರ್ತದೆ ಹಾಗೆ ಯಾವುದು ಫಂಡ್ ಫಸ್ಟಿಗೆ ಫಂಡ್ ಯಾವುದು ಬರಲ್ಲ ಫಂಡೇ ಬರಲ್ಲ ಫಂಡ್ ಇದು ಈ ಫಂಡ್ ಎಷ್ಟು ಹಣ ಬಿದ್ದ ಮೇಲೆ ಫಂಡ್ ಬರ್ಬೋದು ಏನು ಹೇಳಿ ಇಲ್ಲಿ ಮಂಗಳೂರಲ್ಲಿ ಈ ರೋಡಲ್ಲಿ ಎಷ್ಟು ಹಣ ಬಿದ್ದ ಮೇಲೆ ಫಂಡ್ ಬರ್ಬೋದು ಅದನ್ನ ಅವ್ರ ಅನ್ಸುತ್ತೆ ಡೈರೆಕ್ಟರ್ ಮತ್ತು ಅವರ ಅದಕ್ಕೆ ಹೇಳ್ತೀವಿ ಯಾಕೆಂದ್ರೆ ಈ ನಿಮ್ದು ಆಫೀಸ್ ಹುಡುಕ್ಲಿಕ್ಕೆ ನಮ್ಗೆ 1 ವಾರ ಬೇಕಾಯ್ತು ಯಾಕೆಂದ್ರೆ ಹೆಚ್ಚಿನವರಿಗೆ ಆಫೀಸೇ ಇಲ್ಲ ಒಮ್ಮೆ ಕೊಟ್ಟರದಲ್ಲಿ ಇದೆ ಅಂತ ಒಮ್ಮೆ ತಲಪಾಡಿ ಇದೆ ಹೇಳ್ತಾ ಇದ್ದಾರೆ ರೆಗ್ಯುಲರ್ ಸರಿ ಹೆಚ್ಚಿನವ್ರಿಗೆ ಗೊತ್ತಿಲ್ಲ ಸರ್ ಇಲ್ಲಿ ಆಫೀಸ್ ಇದೆ ಈಗ ನೋಡಿ ಪರ್ಟಿಕ್ಯುಲರ್ ಇದ್ರಲ್ಲಿ ನಂಬರ್ ಕೊಟ್ಟಿದ್ದಾರೆ ಇದರಲ್ಲಿ ಯಾರ್ದು ನಂಬರ್ ಇದೆ ಟೋಲ್ನಲ್ಲಿ ಹಿಂದ್ಗಡೆ ನಂಬರ್ ಇದೆ ಅವ್ನು ಹೇಳ್ತಾರೆ ನಾನು ಗುಜರಾತಲ್ಲಿ ಇದ್ದೇನೆ ಇವಾಗ ಅವ್ರು ಚೇಂಜ್ ಆಗಿದ್ದಾರೆ ಇನ್ನೊಬ್ಬ ಹೇಳ್ತಾರೆ ನಾನು ಅಲ್ಲಿದ್ದೇನೆ ಅದು ಚೇಂಜ್ ಆಗಿದೆ ಒಂದು ನಂಬರ್ ಸಿಗ್ತಾನೆ ಇಲ್ಲ ಈಗ ಸರಿ ನಾವು ಇವಾಗ ಈಗ ಎಷ್ಟೋ ಮಂದಿ ಸಬ್ಜೆಕ್ಟ್ ಡೈರೆಕ್ಟರ್ ಹೆಸರು ಇದೆ ಪ್ರಾಜೆಕ್ಟ್ ಡೈರೆಕ್ಟರ್ ಯಾವ್ದು ನಂಬರ್ ಸರ್ ಪ್ರಾಜೆಕ್ಟ್ ನಂಬರ್ ಇದು ಇವ್ರು ಫೋನೇ ತೆಗೆದಿಲ್ಲ ಸರ್ ಏನು ಮಾಡೋದಿಲ್ಲ ಏನು ಸ್ಯಾಮ್ಸನ್ ವಿಜಯಕುಮಾರ್ ಅವ್ರ ಆಫೀಸಲ್ಲಿ ಇದ್ದಾರೆ ಅವರು ಇಲ್ಲಿ ನಮ್ಮ ಇದೇ ಆಫೀಸಲ್ಲಿ ಈಸ್ ದ ಇನ್ಚಾರ್ಜ್ ಇದೇ ಆಫೀಸಲ್ಲಿ ಇಲ್ಲಿ ಇದ್ದಾರೆ ಇವಾಗ ಇಲ್ಲ ಅವ್ರಿಲ್ಲ ಕಾರವಾರಲ್ಲಿ ಇದ್ದಾರಾ? ಅದೇ ನನಗೆ ಯಾಕೆಂದ್ರೆ ಕನ್ಫ್ಯೂಷನ್ ಇದೆ ಮಂಗಳೂರಿನವ್ರಿಗೆ ಕನ್ಫ್ಯೂಷನ್ ಇದೆ ಈ ರೋಡ್ ಯಾಕೆ ರಿಪೇರ್ ಆಗ್ತದೆ ಅಂದರೆ ರೋಡ್ ರಿಪೇರ್ ಆಗೋದು ಬಿಡಿ ಒಂದು ಹೊಂಡದು ಕಲ್ಲಾಕಿ ಮುಚ್ಚಬೋದಲ್ಲ ಸರ್? ನನಗೆ ನಾನು ಹೇಳುದು ನೀವು 1 ದಿವಸದ ಟೋಲಿದ ಹಣ ನಮಗೆ ಕೊಡಿ ನಾವು ಗುಂಡಿ ಮುಚ್ತೇವೆ 1 ದಿವಸದ ಟೋಲ್ ಹಣ ಕೊಡಿ ನಾವು ಗುಂಡಿ ಮುಚ್ತೇವೆ ಹಣ ಕೂಡ ಇಲ್ಲಿ ಬರಲ್ಲ ಹಣ ಕೂಡ ಡೆಲ್ಲಿಗೆ ಹೋಗುತ್ತಲ್ಲ ಸರ್ ಇಲ್ಲಿ ಆದರೆ ಇಲ್ಲಿ ಯಾವುದು ಪವರ್ಸ್ ಇಲ್ಲ ಹಾಗಾದರೆ ನಾವು ಇಲ್ಲಿ ಮಿನಿಸ್ಟರ್ಗೆ ಓಟ್ ಹಾಕೋದು ಮಾತ್ರ ಓಟ್ ಹಾಕಿ ನಾವು 5 ವರ್ಷ ಸುಮ್ಮನೆ ಕೂತ್ಕೊಳ್ಬೇಕು ಅಂದರೆ ಇದೇ ರೋಡಲ್ಲಿ ನಾವು ಓಡಾಡ್ತಾ ಇರಬೇಕು ಪ್ರತಿದಿನ. ನಮ್ಮ ಹತ್ರ 3 ಗಾಡಿ ಸರ್ ನಾವು ಟೋಲ್ ಎಷ್ಟು ಕಟ್ತೇವೆ 1 ವರ್ಷಕ್ಕೆ ನಾವು ಎಷ್ಟು ಟೋಲ್ ಕೊಡ್ತೇವೆ ಪ್ಲಸ್ ರೋಡ್ ಟ್ಯಾಕ್ಸ್ ಕೊಡ್ತೇವೆ ಈ ಹಾಳಾದ ರೋಡ್ಗೆ ನಾವು ಟೋಲ್ ಕಟ್ಟಬೇಕು ಹೇಳಿ ಇದಕ್ಕೆ ಯಾರು ಮಿನಿಸ್ಟರ್ ಮಾತಾಡೋದೇ ಇಲ್ವಾ? ಈಗ ನಾವು ಸಾಮಾನ್ಯ ಒಬ್ಬ ಡ್ರೈವರ್ ಬಂದು ನಾನು ಅಂತ ಕೇಳ್ತಾ ಇದ್ದೇನೆ ಇಲ್ಲಿ ಇದು ಆ್ಯಕ್ಚುಲಿ ಕೆಲಸ ಮಿನಿಸ್ಟರ್ ನೋಡ್ದಲ್ಲ ಸರಿ ತಾನೆ? ನಾವು ಎಷ್ಟು ಅಂತ ಕಷ್ಟಪಡ್ಬೇಕು ಸರ್? ಈಗ ನಾವು ನೋಡಿ ಈಗ ಪೊಲೀಸ್ ಒಬ್ಬರು ಹೇಳ್ತಿದ್ದಾರೆ ಹೇಳ್ತಾರೆ ನಿಜವಾಗಿ ಪೊಲೀಸ್ ಕೆಲಸನೇ ಬೇಡಪ್ಪ ಅಂತ ಯಾಕೆಂದ್ರೆ ಅವ್ರು ಬೆಳಿಗ್ಗೆಯಿಂದ ಈ ಧೂಳಲ್ಲಿ ಎಷ್ಟೊತ್ತಂದು ನಿಲ್ಬೋದು ಸರ್? ಜಸ್ಟ್ ಇದಕ್ಕೆ ಒಂದು ಪಂಪೇಲ್ ಸರ್ಕಲಲ್ಲಿ ಅವ್ರು ಎಷ್ಟೊಂದು ಹಿಂಸೆ ತಗೊಳ್ಬೋದು ಬೇಡ ಬಿಡಿ ಆ ಬೈಕಂಪಾಡಿ ರೋಡ್ ಇದೆ ಅಲ್ಲಿ ಏನಂತ ಮಾಡ್ಬೋದು ಹೇಳಿ? ಒಂದು ಬೆಳಿಗ್ಗೆ ನಾವು ಈ ರೋಡಲ್ಲಿ ದುಡಿತೇವೆ ಒಂದು ಬಸ್ಸಿನವರಾಗಲಿ ಬಸ್ಸಿನ ಎಷ್ಟಂತ ಒಂದು ಹೊಂಡ ತಪ್ಪಿದ್ರೆ ಇನ್ನೊಂದು ಹೊಂಡ ಸಿಗುತ್ತೆ ಇವರ ಯೋಗ್ಯತೆ ಇಲ್ಲದ ರೋಡ್ ಸರಿ ಮಾಡೋದು ಬಿಡಿ ಒಂದು ರೋಡಿಗೆ ಕಲ್ಲದಾಗ್ಬೋದಲ್ಲ ಇದು ನಾವು ಜನರು ಸುಮ್ಮನೆ ಕೂತ್ಕೊಳ್ಳೋದಾಗಿ ಇದೆ ಜನರು ಕೂತ್ಕೊಂಡಿದ್ರಿಂದ ಇದು ಆಗ್ತಾ ಇರೋದು ಯಾಕೆಂದ್ರೆ ಮಂಗಳೂರನ್ನು ಹೇಳಲ್ಲ ವಿಷಯ ಅಂದರೆ 1 ವರ್ಷ ಆಯ್ತು ಆ ರೋಡು ಒಂದೇ ಒಂದು ಗುಂಡಿಗೆ ಕಲ್ಲಾಕಿ ಯೋಗ್ಯತೆ ಇಲ್ಲ ಇವರಿಗೆ ಒಂದು ದಿವಸ ಟೋಲಿದ ಹಣ ನಮ್ಗೆ ಕೊಡಲಿ ನಾವು ಕಲ್ಲು ಹಾಕ್ತೇವೆ ನಾವು ಕಲ್ಲು ಮುಚ್ತೇವೆ. ಈಗ ನೀವು ಹೇಳ್ತೀರಿ ಇಲ್ಲಿ ಫಂಡ್ ಇಲ್ಲ ಡೆಲ್ಲಿ ಅವ್ರ ಹತ್ರ ನಮ್ಗೆ ಡೆಲ್ಲಿ ಹೋಗ್ಲಿ